ಕ್ಯಾಪ್ಸಿಕಮ್ ಪಂಜಾಬಿ ಸ್ಟೈಲ್ ಡಿಶ್. ಪಂಜಾಬಿ ಸ್ಟೈಲ್ ಹೌದು. ಚೆನ್ನಾಗಿದೆ. ನಾರ್ಮಲ್ ಆಗಿ ಚಪಾತಿಗೆ ಅನ್ನಕ್ಕೆ ಸಾಕ್ತದೆ, ಕೂಡ ತಿನ್ಬೋದು, ಆದರೆ ಚಪಾತಿಗೆ ಒಳ್ಳೆಯದಲ್ಲ. ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಹೆಲ್ದಿ ಫುಡ್. ಓಕೆ, ಟೇಸ್ಟ್ ನೋಡೋಣ. ಹೌದು. ಕ್ಯಾಪ್ಸಿಕಮ್ ಭಾಜಿ ತಯಾರಿಸುವ ವಿಧಾನ. ಮೊದಲಿಗೆ 2 ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು 1 ಚಮಚ ಬಡೆ ಸೊಪ್ಪು, ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ, ಹೆಚ್ಚಿದ ಈರುಳ್ಳಿ, ಜೀರಿಗೆ, ಕ್ಯಾಪ್ಸಿಕಮ್ ಹಾಕಿ ಹುರಿದಿಟ್ಟುಕೊಳ್ಳಿ. ಆ ನಂತರ ಜೀರಿಗೆ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ, ಧನಿಯಾ ಪುಡಿ, ಅರಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿಟ್ಟ ಕ್ಯಾಪ್ಸಿಕಮ್ ಹಾಕಿ ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಕ್ಯಾಪ್ಸಿಕಮ್ ಭಾಜಿ ಚಪಾತಿಯೊಂದಿಗೆ ಸವಿಯಲು ಇದು ಬಲು ರುಚಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.